ಪ್ರಕೃತಿಯೇ ಒಂದು ವಿಸ್ಮಯ. ಈ ವಿಸ್ಮಯಗಳ ನಡುವೆ ಕೆಲವು ವಿಭಿನ್ನವೂ ಆಗಿರುತ್ತದೆ. ಇಂಥವುದೇ ವಿಭಿನ್ನವಾದ ವಿಸ್ಮಯವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಸಂಭವಿಸಿದೆ. ಬೆಳೆದ ಅಡಿಕೆ ಮರವೊಂದು ಅಡಿಕೆ ಬೆಳೆಯುವ ಬದಲು ಇಲ್ಲಿ ಅಡಿಕೆ ಗಿಡಗಳನ್ನೇ ಬೆಳೆಯುತ್ತಿದೆ. ಬನ್ನಿ, ಏನೆಂದು ವಿಸ್ಮಯ ಅನ್ನೋದನ್ನ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಅಡಿಕೆ ಕರಾವಳಿ ಭಾಗದ ಕೃಷಿಕರು ಹೆಚ್ಚಾಗಿ ಬೆಳೆಯುವ ವಾಣಿಜ್ಯ ಬೆಳೆಗಳಲ್ಲಿ ಒಂದು. ಇದೇ ಅಡಿಕೆ ಕೃಷಿಯನ್ನೇ ನಂಬಿಕೊಂಡು ಲಕ್ಷಾಂತರ ಕುಟುಂಬಗಳು ಬದುಕುತ್ತಿವೆ. ಸಾಮಾನ್ಯವಾಗಿ ಅಡಿಕೆ ಗಿಡ ಮರವಾಗಿ ಬೆಳೆದ ಬಳಿಕ ಅಡಕೆಯನ್ನ ಬೆಳೆಯೋದು ಸಹಜ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಈಶ್ವರಮಂಗಲದ ಕುತ್ಯಾಳದಲ್ಲೊಂದು ವಿಶೇಷ ಅಡಿಕೆ ಮರವೊಂದಿದೆ. ಈ ಮರದಲ್ಲಿ ಅಡಿಕೆ ಬೆಳೆಯುವ ಬದಲು ಅಡಿಕೆ ಗಿಡವೇ ಬೆಳೆಯುತ್ತಿದೆ. ಸುಮಾರು 4 ವರ್ಷ ಪ್ರಾಯದ ಈ ಅಡಿಕೆಯ ಮರದಲ್ಲಿ ವರ್ಷದ ಹಿಂದೆ ಅಡಿಕೆಯ ಹಿಂಗಾರ ಅರಳಿದೆ. ಆದರೆ ಅರಳಿದ ಹಿಂಗಾರ ಅಡಿಕೆಯಾಗುವ ಬದಲು ಹಿಂಗಾರದಲ್ಲಿ ಅಡಿಕೆಯ ಗಿಡಗಳು ಬೆಳೆಯಲಾರಂಭಿಸಿದೆ. ಈ ಮರದಲ್ಲಿ ಅರಳಿದ 5 ಹಿಂಗಾರಗಳು ಇದೀಗ ಅಡಕೆ ಗಿಡವಾಗಿ ಪರಿವರ್ತನೆಗೊಂಡಿರುವುದು ತೋಟದ ಮಾಲೀಕನ ಜೊತೆಗೆ ಎಲ್ಲರ ಆಶ್ಚರ್ಯಕ್ಕೂ ಕಾರಣವಾಗಿದೆ. ಈಗ ನಮ್ಮದೇ ತೋಟದಲ್ಲಿ ಒಂದು ಅಡಿಕೆ ತೋಟದಲ್ಲಿ ಹಿಂಗಾರವೇ ನೇರವಾಗಿ ಎಲೆಯೊಡೆಯುವ ಮೂಲಕ ಗಿಡವಾಗಿ ಬೆಳೆಯುತ್ತಿದ್ದು ಅತ್ಯಂತ ಕುತೂಹಲಕಾರಿ ವಿಸ್ಮಯವಾಗಿ ಕಂಡಿದೆ. ಕಳೆದ ವರ್ಷ ಇದು ನಮ್ಮ ಗಮನಕ್ಕೆ ಬಂತು. ಆದರೂ ನಾವು ಅದನ್ನು ಇನ್ನು ಮುಂದಿನ ಹಂತ ಹೇಗಿರುತ್ತದೆ ಎಂಬ ಹಂತದಲ್ಲಿ ಕಾದು ನೋಡಿದ್ದೆವು. ಆದರೆ ಪ್ರತಿಯೊಂದು ಹಿಂಗಾರಗಳು ಹೀಗೆ ಎಲೆಯೊಡೆಯುವ ಮೂಲಕ ಗಿಡವಾಗಿ ಬೆಳೆಯುತ್ತಿರುವುದು ಒಂದು ಸೋಜಿಗ ಆಗಿದ್ದು ಆಶ್ಚರ್ಯ ಮೂಡಿಸಿದೆ. ಇದೀಗ ಈ ವಿಚಾರವನ್ನ ತಿಳಿದ ವಿಟ್ಲದ ಅಡಿಕೆ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಈ ಅಡಿಕೆ ಮರದ ವಿಶೇಷತೆಯನ್ನ ತಿಳಿಯಲು ಈಶ್ವರಮಂಗಲದ ಕುತ್ಯಾಳದ ತೋಟದತ್ತ ಭೇಟಿ ನೀಡಿದ್ದಾರೆ. ಅಡಿಕೆ ಮರದಲ್ಲಿ ಇಂತಹ ಪ್ರಕ್ರಿಯೆಗಳು ನಡೆಯುವುದು ವಿರಳವಾಗಿದ್ದು, ಇದಕ್ಕೆ ಕಾರಣವೇನು ಎನ್ನುವುದರ ಸಂಶೋಧನೆ ನಡೆಸಲು ಈಗಾಗಲೇ ಈ ಅಡಿಕೆ ಮರದಲ್ಲಿ ಬೆಳೆದ 2 ಅಡಿಕೆ ಗಿಡಗಳನ್ನು ಸಂಶೋಧನಾ ಕೇಂದ್ರಕ್ಕೂ ಕೊಂಡೊಯ್ದಿದ್ದಾರೆ. ಪ್ರವೀಣ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.